ಸ್ವಚ್ಛ ಸರ್ವೇಕ್ಷಣಾ 2018ರಲ್ಲಿ ಮಂಗಳೂರು ನಗರ ಗರಿಷ್ಠ ಅಂಕ ಪಡೆಯುವ ನಿಟ್ಟಿನಲ್ಲಿ ಸಾರ್ವಜನಿಕರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ತಮ್ಮ ಮೊಬೈಲ್ಗಳಲ್ಲಿ ಸ್ವಚ್ಛತಾ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳುವಂತೆ ಮಂಗಳೂರು ಪಾಲಿಕೆ ಸಾರ್ವಜನಿಕರಿಗೆ ಮನವಿ ಮಾಡಿದೆ. ಮಂಗಳೂರಿನ ಪಾಲಿಕೆ ಸಭಾಂಗಣದಲ್ಲಿ ಸ್ವಚ್ಛ ಸರ್ವೇಕ್ಷಣಾ 2018ರ ಭಿತ್ತಿಪತ್ರವನ್ನು ಮೇಯರ್ ಕವಿತಾ ಸುನೀಲ್ ಬಿಡುಗಡೆಗೊಳಿಸಿದರು. ತದಬಳಿಕ ನಡೆದ ಸುದ್ದಿಗೋಷ್ಠಿಯಲ್ಲಿ ಪಾಲಿಕೆ ಆಯುಕ್ತ ಮೊಹಮ್ಮದ್ ನಜೀರ್ ಮಾತನಾಡಿ, ತ್ಯಾಜ್ಯ ಸಂಗ್ರಹಣೆ, ನಗರದ ಸ್ವಚ್ಛತೆ, ಮನೆ ಮನೆ ಕಸ ಸಂಗ್ರಹಣೆ, ನಗರದಲ್ಲಿ ಸಮರ್ಪಕ ಶೌಚಾಲಯಗಳ ಲಭ್ಯತೆ, ನಗರದ ಸ್ವಚ್ಛತೆಯ ಕುರಿತು ನಾಗರಿಕ ಕಳಕಳಿ ಸೇರಿದಂತೆ ನಾಗರಿಕರಿಗೆ ಹಲವು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ತ್ಯಾಜ್ಯ ಸಂಗ್ರಹಣೆ, ನೀರು ಪೂರೈಕೆ ಸೇರಿದಂತೆ ಯಾವುದೇ ಲೋಪವಾದಲ್ಲಿ ನಾಗರಿಕರು ಈ ಆ್ಯಪ್ ಮೂಲಕ ದೂರು ನೀಡಬಹುದಾಗಿ ತಿಳಿಸಿದರು. ಸ್ವಚ್ಛ ಸರ್ವೇಕ್ಷಣಕ್ಕೆ ಸಿದ್ಧಗೊಳಿಸುವ ತಯಾರಿಯಲ್ಲಿ ನಾವೆಲ್ಲ ಇದ್ದೀವಿ. ಅದಕ್ಕೆ ಸಂಬಂಧಿಸಿದಂತೆ ಇದು ಮೇಯರ್ ಅವರ ಅಧ್ಯಕ್ಷತೆ, ಇದು ಎರಡನೆಯ ಒಂದು ಪ್ರೆಸ್ ಕಾನ್ಫರೆನ್ಸ್. ಹಿಂದೆ ಒಂದು ಸಲ ಲಾಸ್ಟ್ ಮಂತಲ್ಲಿ ನಾವು ಮಾಡಿದ್ದೀವಿ. ಇದರ ಬಗ್ಗೆ ಜನರ ಸಹಭಾಗಿತ್ವವನ್ನು ಖಾತರಿಪಡಿಸಿಕೊಳ್ಳಲು ಇದು ಹತ್ತಿರ ಬರುತ್ತಾ ಇದೆ. ಇನ್ನು ಕೆಲವೇ ಒಂದು 8 to 10 ಡೇಸ್ ಮಾತ್ರ ಬಾಕಿ ಇದೆ ಈ ಸ್ವಚ್ಛ ಸರ್ವೇಕ್ಷಣೆಗೆ. ನಮ್ಮ ಜೊತೆ ಸಹಕರಿಸಿ ಅಂತ ನಾವು ಕೇಳ್ತಾ ಇರೋದು. ಅದರಿಂದ ಸ್ವಲ್ಪ ಮಾರ್ಕ್ಸ್ ಇನ್ನು ಕೂಡ ಜಾಸ್ತಿಯಾಗಿ ಸಿಗ್ತದೆ. ಅದರಿಂದ ಒಂದು ಹಂತದಲ್ಲಿ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಇನ್ಸ್ಪೆಕ್ಷನ್ ಮಾಡಿದಾಗ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಟಾಯ್ಲೆಟ್ ವಿಸಿಟ್ ಇರ್ಬೋದು, ಎಲ್ಲವನ್ನು ಕೂಡ ಮಾರ್ಕ್ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಮುಖ್ಯವಾಗಿರ್ತಕ್ಕಂಥದ್ದು ಇದೆ ಅಲ್ವಾ, ಆ್ಯಪ್ ಎಲ್ಲರೂ ಕೂಡ 4,000 ಮಾರ್ಕ್ಸಲ್ಲಿ 1,400 ಮಾರ್ಕ್ಸ್ ಪಬ್ಲಿಕ್. ಶಾಸಕ ಜೆಆರ್ ಲೋಬೋ ಮಾತನಾಡಿ, ಎಲ್ಲ 60 ವಾರ್ಡ್ಗಳಲ್ಲಿ ಜನವರಿ 16ರಿಂದ ಕಸ ವಿಂಗಡಣೆ ಆರಂಭವಾಗಲಿದ್ದು, ನಾಗರಿಕರು ಮನೆಯಿಂದಲೇ ಹಸಿ ಕಸ, ಒಣ ಕಸ ಬೇರ್ಪಡಿಸಬೇಕೆಂದರು. ಆದರೆ 17ರಲ್ಲಿ ನಾವು ಭಾಳ ಹಿಂದಕ್ಕೆ ಹೋಗಿದ್ದೇವೆ. ಕಾರಣಗಳು ವಿಭಿನ್ನ. ಸ್ವಚ್ಛತೆ ಬಗ್ಗೆ ಅಲ್ಲ, ಬೇರೆ ಬೇರೆ ಮಾಪನಗಳನ್ನು ಬಳಸುವಾಗ ನಾವು ಹಿಂದಕ್ಕೆ ಹೋಗಿದ್ದೀವಿ. ಆ ಕಾರಣದಿಂದ ಈಗಾಗಲೇ ನಮ್ಮ ಆಯುಕ್ತರು ಹೇಳಿರುವಂತೆ ಒಟ್ಟಿಗೆ ನಮಗೆ 4,000 ಅಂಕಗಳಿವೆ. ಆ ಪೈಕಿ ದಾಖಲೆಗಳಿಗೆ 1,400 ಅಂಕಗಳಿವೆ ಮಹಾನಗರ ಪಾಲಿಕೆ ಇಟ್ಕೊಂಡಿರುವಂಥ. ನಾನು ಸಾರ್ವಜನಿಕ ಅಭಿಪ್ರಾಯ ಅಥವಾ ಏನು ನಾವು ಆ್ಯಪ್ ಡೌನ್ಲೋಡ್ ಮಾಡ್ತೀವಿ ಅದಕ್ಕೆ 1,400 ಅಂಕ ಇದೆ. ಮತ್ತು ಅವರು ಬಂದು ಸ್ಥಳ ಪರಿಶೀಲನೆ ಮಾಡಿ ಸಮೀಕ್ಷೆ ಮಾಡೋದಕ್ಕೆ 1,200 ಅಂಕಗಳಿವೆ. ಈಗ ನಮಗೆ ಮೊದಲನೇ ನಮ್ಮ ಸಾರ್ವಜನಿಕ ಅಭಿಪ್ರಾಯ ಅದನ್ನೇ ಆ್ಯಪನ್ನು ಈಗ ಪೂಜಾ ಮೇಯರ್ ಅವರು ಹೇಳಿರುವುದು ಆ್ಯಪ್ ಡೌನ್ಲೋಡ್ ಮಾಡೋದು. ಇದನ್ನು ಬಹುಶಃ ಈಗ ನಮಗೆ ಇರುವುದು 30ನೇ ತಾರೀಕಿನ ಒಳಗಡೆ ಮಾತ್ರ ನಮಗೆ ಅವಕಾಶ ಇದೆ. 31ನೇ ತಾರೀಕಿನ ಒಳಗಡೆ ಮಾತ್ರ ನಮಗೆ ಅವಕಾಶ ಇದೆ. ಕೇವಲ ಕೆಲವೇ ದಿವಸಗಳು ಇರುವುದು. ಈ ವೇಳೆ ರಾಮಕೃಷ್ಣ ಮಿಷನ್ನ ಪ್ರತಿನಿಧಿ ರಾಮಕೃಷ್ಣ, ಪಾಲಿಕೆ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ನಾಗವೇಣಿ ಮೊದಲಾದವರು ಉಪಸ್ಥಿತರಿದ್ದರು.